ಮಳೆಗಾಲ ಬಂತು ಅಂದ್ರೆ ಸಾಕು, ಈ ಕೇರಿ ನಿವಾಸಿಗಳು ಸರಿಯಾಗಿ ನಿದ್ದೆ ಮಾಡುವುದಿಲ್ಲ. ಮನೆ ಎದುರಿನ ಕೆರೆ ನೀರಿನ ಮಟ್ಟವನ್ನ ಹೆಚ್ಚಿಸುವ ಜೊತೆಗೆ ಇಲ್ಲಿನ ಜನರ ಬದುಕಿಗೂ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೆರೆ ಕುಸಿಯುವ ಸದ್ದಿಗೆ ತೀರದ ನಿವಾಸಿಗಳು ನಿದ್ದೆಗಳಿಲ್ಲದೆ ಆತಂಕದಿಂದಲೇ ದಿನವನ್ನ ಕಳೀತಾ ಇದ್ದಾರೆ. ಅಷ್ಟಕ್ಕೂ ಆ ಕೇರಿ ಯಾವುದು, ಅಲ್ಲಿನ ಸಮಸ್ಯೆಯಾದ್ರೂ ಏನು? ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಇಲ್ಲಿನ ಪರಿಸರದಲ್ಲಿ ಏನೇ ಶಬ್ದವಾದರೂ ಇಲ್ಲಿನ ನಿವಾಸಿಗಳ ಎದೆ ಒಮ್ಮೆ ಝಲ್ಲೆನ್ನುತ್ತೆ. ಆಗಾಗ್ಗೆ ಕುಸಿದು ಬೀಳುವ ಕೆರೆ ಮನೆಯ ಗೋಡೆ ಸಮೀಪಕ್ಕೆ ಬಂದು ನಿಂತಿದೆ. ದಶಕಗಳ ಹಿಂದೆ ನಿರ್ಮಿಸಿದ ತಡೆಬೇಲಿ ಬಹುಪಾಲು ಕೆರೆಯ ಪಾಲಾಗಿದೆ. ಮನೆಯ ಅಂಗಳದಲ್ಲಿ ಓಡಾಡುವ ಮಕ್ಕಳು ಕೊಂಚ ಎಡವಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಕುಸಿತಾ ಇರುವ ಕೆರೆಗೆ ಸುಸಜ್ಜಿತ ತಡೆಗೋಡೆ ನಿರ್ಮಿಸಿಕೊಡಿ ಅಂತ ಗ್ರಾಮ ಸಭೆಯಲ್ಲಿ ಹಲವಾರು ಬಾರಿ ಧ್ವನಿ ಎತ್ತುತ್ತಲೇ ಬಂದಿರುವ ಸ್ಥಳೀಯ ನಿವಾಸಿಗಳ ಕೂಗಿಗೆ ಇದುವರೆಗೂ ಯಾರೂ ಕೂಡ ಧ್ವನಿಯಾಗಿಲ್ಲ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ತಲ್ಲೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪವಿರುವ ಕಲ್ಕೆರೆ ನಿವಾಸಿಗಳ ನರಕ ಯಾತನೆಯ ಬದುಕು ಇದು. ಹಿಂದೆ ಈ ಭಾಗದ ಕೃಷಿಕರಿಗೆ ಜೀವನಾಧಾರವಾಗಿದ್ದ ಕಲ್ಕೆರೆ ಇದೀಗ ಇದೇ ಜನರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಈ ಹಿಂದೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಲಕ್ಷ್ಮೀನಾರಾಯಣ ಅವರು ಕಲ್ಕೆರೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ ಹೂಳೆತ್ತಿ ಅದಕ್ಕೊಂದು ಸುಸಜ್ಜಿತವಾದ ತಡೆಗೋಡೆಯನ್ನ ನಿರ್ಮಿಸಿದ್ರು. ಅಲ್ಲಿಂದ ಇಲ್ಲಿಯ ತನಕವೂ ಕೆರೆ ಅಭಿವೃದ್ಧಿಗೆ ಬಿಡಿಕಾಸು ಮಂಜೂರಾಗಿಲ್ಲ. ಪ್ರತಿ ಮಳೆಗಾಲಕ್ಕೂ ಕಲ್ಕೆರೆ ಕುಸಿಯುತ್ತಲೇ ಇದ್ದು ಇದೀಗ ಸಮೀಪದ ಮನೆಗಳ ತನಕವೂ ಕೆರೆ ವಿಸ್ತರಿಸಿದೆ. ಕೆರೆಯ ಸುತ್ತಲೂ ಕಟ್ಟಿರುವ ಆವರಣಗೋಡೆಯ ಒಂದು ಪಾರ್ಶ್ವ ಕುಸಿದು ಕೆರೆಯ ಪಾಲಾಗಿದೆ. ಇನ್ನೊಂದು ಪಾರ್ಶ್ವವು ಕಾಲು ಭಾಗ ಕುಸಿದಿದೆ. ಇನ್ನಷ್ಟು ಭಾಗ ನೆಲ ಬಿರುಕು ಬಿಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಆವರಣಗೋಡೆ ಕೆರೆಯ ಪಾಲಾಗುವ ಸಾಧ್ಯತೆ ಇದೆ. ಕೆರೆಯ ಬಹುಪಾಲು ಕುಸಿದು ಸಮೀಪದ ಮನೆಗಳ ತನಕ ಬಂದಿದ್ದು ಇದು ಹೀಗೆಯೇ ಮುಂದುವರೆದರೆ ಕೆರೆ ತೀರದ ಮನೆಗಳೆಲ್ಲವೂ ಕೆರೆಯ ಪಾಲಾಗೋದು ಖಚಿತವಾಗಿದೆ. ಕಳೆದ 5-6 ವರ್ಷಗಳಿಂದ ಸಮಸ್ಯೆ ಇಷ್ಟೊಂದು ಗಂಭೀರವಾಗಿದ್ರೂ ಸ್ಥಳೀಯ ಆಡಳಿತ ಮಾತ್ರ ಈ ಬಗ್ಗೆ ಯಾವುದೇ ಮುಂಜಾಗ್ರತೆ ವಹಿಸಿಲ್ಲ. ಕೆರೆಗೆ ಚಿಕ್ಕ ಗಾತ್ರದ ಎಚ್ಚರಿಕೆಯ ನಾಮಫಲಕ ಮತ್ತು ಆವರಣಗೋಡೆ ಕುಸಿದು ಬಿದ್ದ ಬಳಿಕ ಕೆರೆಯ ಒಂದು ಬದಿಗೆ ನೆಟ್ಟನ್ನು ಅಳವಡಿಸಿ ತಾತ್ಕಾಲಿಕ ತಡೆಬೇಲಿ ಮಾಡಿದೆ ಅನ್ನೋದನ್ನ ಬಿಟ್ರೆ ಬೇರೆ ಯಾವುದೇ ಕ್ರಮಗಳನ್ನ ಇದುವರೆಗೂ ಕೈಗೊಂಡಿಲ್ಲ. ಇದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಆವರಣ ಗೋಡೆಯನ್ನಂತೂ ಸಂಪೂರ್ಣ ಈಗ ಈ ಮಳೆಯಲ್ಲಿ ಕುಸಿದು ಬಿದ್ದು ಆ ಸುತ್ತಮುತ್ತ ಇರುವ ಮನೆಗಳಿಗೆಲ್ಲ ತುಂಬ ಅಪಾಯಕಾರದಲ್ಲಿ ಇದೆ. ಆದ್ದರಿಂದ ನಾವು ಹಿಂದೆ ಕೂಡ ಗ್ರಾಮ ಪಂಚಾಯತಿಗೆ ದೂರನ್ನು ಕೊಟ್ಟಿದ್ದೇವೆ, ಶಾಸಕರ ಗಮನ ಕೂಡ ತಂದಿದ್ದೇವೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಕೆಲಸ ಕೂಡ ಆಗಲಿಲ್ಲ. ಮೆಸ್ ಒಂದು ಸಣ್ಣದು ಒಂದು 5-6 ಮೀಟರ್ ಮೆಸ್ಸನ್ನು ಹಾಕಿ ಹೋಗಿದ್ದಾರೆ, ಇಷ್ಟೇ ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ತೋಡೆಲ್ಲ ಬ್ಲಾಕ್ ಆಗಿದೆ, ಹೂಳೆತ್ತದೇ ಇರುವುದರಿಂದ ತೋಡೆಲ್ಲ ಬ್ಲಾಕ್ ಆಗಿ ನೀರು ಕೆರೆಗೆ ಸರಿಯಾಗಿ ಸರಿದು ಹೋಗುವುದಿಲ್ಲ. ಆ ಕಾರಣದಿಂದ ಈ ಕೆರೆಯಲ್ಲಿ ನೀರು ನಿಂತು ಈ ಪರಿಸರದಲ್ಲಿ ನೀರು ನಿಂತು ಮನೆಗಳಿಗೆಲ್ಲ ನುಗ್ಗಿ ಮನೆಗಳೆಲ್ಲ ಒಂದು ಕುಸಿಯುವ ರೀತಿಯಲ್ಲಿ ಕೂಡ ಇದೆ. ಬೇಸಿಗೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀರಿರುವ ಕಲ್ಕೆರೆ ಮಳೆಗಾಲಕ್ಕೆ ತುಂಬುತ್ತೆ. ಕಲ್ಕೆರೆಯಿಂದ ಹೆಚ್ಚಾದ ನೀರು ತೋಡಿನ ಮೂಲಕ ಸಮೀಪದ ನದಿಯನ್ನ ಸೇರುತ್ತೆ. ಆದರೆ ಈ ತೋಡು ಕಳೆದ ಕೆಲ ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವ ಪರಿಣಾಮ ಕಲ್ಕೆರೆಯಿಂದ ಹೆಚ್ಚಾಗಿ ನದಿ ಸೇರುವ ನೀರು ಸಮೀಪದ ಮನೆಗಳನ್ನ ಆವರಿಸ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಬಿರುಸಿನ ಮಳೆಯಾಗಿದ್ದು ಕಲ್ಕೆರೆ ತುಂಬಿ ಸಮೀಪದ ಮನೆಗಳಿಗೂ ನೀರು ನುಗ್ಗಿದೆ. ಕೂಡಲೇ ತೋಡಿನಲ್ಲಿ ತುಂಬಿರುವಂತಹ ಹೂಳನ್ನ ಮೇಲಕ್ಕೆತ್ತುವ ಮೂಲಕ ಕಲ್ಕೆರೆಯಿಂದ ಹೆಚ್ಚಾದ ನೀರು ಸುಗಮವಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ನಮ್ಮಲ್ಲಿ ಈಗ ಮಲಗೋಕ್ಕೆ ಮಕ್ಕಳೇ ಆಚೆ ಓಡಾಡೋಕ್ಕೆ ಯಾವುದಕ್ಕೂ ಇಲ್ಲಿ ಜಾಗ ಸಹಿತ ಇಲ್ಲ. ಗೋಡೆ ಬಿದ್ದು ಇತ್ತು, ರಾತ್ರಿ ಬಾರಿ ತುಂಬ ರಗಳೆ ಆಗ್ತಾ ಇತ್ತು. ಆದ್ದರಿಂದ ನಾವೀಗ ಇದನ್ನೇ ಮನೆ ಅಂತೇಳಿ ಈಗ ಅರ್ಜಿ ಕೊಟ್ಟಿದ್ದೇವೆ. ಮಕ್ಕಳು ಸುಮಾರು ಮಕ್ಕಳಿದ್ದು ಇಲ್ಲಿ ಆಚೆ ಓಡಾಡ್ತಾ ಇದ್ರು, ಅವೆಲ್ಲ ಎಷ್ಟೊತ್ತಿಗೆ ಬೀಳ್ತರು ಅಂತ ಹೆದರಿಕೆ ಆಗ್ತಾ ಇತ್ತು. ಕಳೆದ 4-5 ವರ್ಷಗಳಿಂದ ಚತುಷ್ಪಥ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತಲ್ಲೂರು ಪೇಟೆಯ ಚರಂಡಿ ನೀರೆಲ್ಲವೂ ಕಲ್ಕೆರೆಯ ಮನೆಗಳಿಗೆ ನುಗ್ತಾ ಇತ್ತು. ಈ ಬಗ್ಗೆ V4 ನ್ಯೂಸ್ ಸರಣಿ ವರದಿಯನ್ನ ಪ್ರಕಟಿಸಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಕೊನೆಗೂ ಶಾಸಕ ಸುಕುಮಾರ ಶೆಟ್ಟಿ ಅವರು ಸ್ಥಳಕ್ಕೆ ತೆರಳಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ವೈಜ್ಞಾನಿಕ ಚರಂಡಿ ಕಾಮಗಾರಿ ಮಾಡುವಂತೆ ಗುತ್ತಿಗೆ ಕಂಪನಿಗೆ ಆಗ್ರಹಿಸಿದ್ರು. ಕಳೆದ ಬಾರಿ ಸೂಕ್ತವಾದ ಚರಂಡಿ ವ್ಯವಸ್ಥೆ ಮಾಡಿದ್ರಿಂದ ಈ ಬಾರಿ ರಸ್ತೆಯ ನೀರು ಮನೆಗಳಿಗೆ ನುಗ್ತಾ ಇಲ್ಲ. ಒಂದು ಸಮಸ್ಯೆ ಕಡಿಮೆಯಾಯಿತು ಅಂತ ನಿಟ್ಟುಸಿರು ಬಿಟ್ಟ ಸ್ಥಳೀಯ ನಿವಾಸಿಗಳಿಗೆ ಇದೀಗ ಕಲ್ಕೆರೆ ಕುಸಿತ ಇನ್ನಷ್ಟು ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ.
ಕೆರೆ ಎಲ್ಲ ತುಂಬಿ ಹೋಗಿ ಕೆರೆ ಎಲ್ಲ ಕುಸಿದೋಗಿದೆ. ಮನೆಯಲ್ಲಿ ಅಂಗಳದೆಲ್ಲ ನೀರು ತುಂಬಿ ಹೋಗಿದೆ. ನೀರು ಸರಿಯಾಗಿ ಒಳಗೆ ಹೋಗೋದಿಲ್ಲ, ಎಲ್ಲ ಅಡ್ಡ ಇದಾಗಿದೆ ತೋಡೆಲ್ಲ. ದಯಮಾಡಿ ಅದನ್ನು ಸರಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇನ್ನು ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಂತ ಹಲವು ಗ್ರಾಮ ಸಭೆಗಳಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ರು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ತೋಡಿನಲ್ಲಿರುವ ಹೂಳನ್ನ ತೆಗೆಯದಿದ್ದರಿಂದ ತುಂಬಿ ಹರಿಯುವ ನೀರು ತೋಡಿನ ಮೂಲಕ ನದಿ ಸೇರ್ತಾ ಇಲ್ಲ. ಕನಿಷ್ಠ ತೋಡನ್ನಾದರೂ ಅಭಿವೃದ್ಧಿಪಡಿಸಿ ಅಂದ್ರೆ ಸ್ಥಳೀಯ ಆಡಳಿತ ನಮ್ಮಲ್ಲಿ ಸಾಧ್ಯವಿಲ್ಲ ಅಂತ ಕೈಚೆಲ್ಲಿ ಕುಳಿತಿದೆ. ಕೆರೆ ಕುಸಿತ ಹೀಗೆ ಮುಂದುವರೆದ್ರೆ 5-6 ಮನೆಗಳು ಮತ್ತೆ ಕೆರೆ ಪಾಲಾಗುವ ಸಮಯ ಇನ್ನೇನು ದೂರವಿಲ್ಲ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.